ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನರಸೀಪುರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಂಟಿ ಪತ್ರಿಕಾಗೋಷ್ಠಿ ಪಟ್ಟಣದ ರೈತ ಸಂಘ ಕಚೇರಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಕೆಜಿ ಶಿವಪ್ರಸಾದ್ ಜಿಲ್ಲಾ ಗೌರವ ಅಧ್ಯಕ್ಷರು ಮಾತನಾಡಿ, ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಲ್ಲಿ ನರಹಂತಕ ಚಿರತೆ ದಾಳಿಯಿಂದ ಎಂಎಲ್ ಉಂಡಿ ಗ್ರಾಮದ ಬಡ ವಿದ್ಯಾರ್ಥಿ ಮಂಜುನಾಥ್ ಮೃತಪಟ್ಟಿದ್ದು, ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಭಯದ ವಾತಾವರಣದಲ್ಲಿ ಬದುಕಿದ್ದು, ವಿದ್ಯಾರ್ಥಿಗಳು ಕಾಲೇಜ್ ಸ್ಪೆಲ್ಲಿಂಗ್ ಶಾಲಾ ಕಾಲೇಜಿಗೆ ಹೋಗಲು ಮತ್ತು ರೈತರು ಕೂಲಿ ಕಾರ್ಮಿಕರು ಜಮೀನಿನಲ್ಲಿ ಕೃಷಿ ಕಾರ್ಯ ಮಾಡಲು ಹಾಗೂ ರೈತರು ದನ ಎಮ್ಮೆ ಕುರಿ ಹಾಡು ಮೇಯಿಸಲು ಭಯದ ವಾತಾವರಣ ಕೂಡಿದ್ದು, ರಸ್ತೆ ದಾರಿಯಲ್ಲಿ ಸಾರ್ವಜನಿಕರು ತಿರುಗಾಡಲು ಭಯದ ವಾತಾವರಣವಾಗಿದೆ. ಅರಣ್ಯ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಈ ನರಹಂತಕ ಚಿರತೆಯನ್ನು ಹಿಡಿಯುವ ತನಕ ದೇವಸ್ಥಾನಕ್ಕೆ ಬರಬಾರದೆಂದು ಸಾರ್ವಜನಿಕರಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಲಗೂಡು ಚಂದ್ರಶೇಖರ್, ಜಿಲ್ಲಾ ಸಂಚಾಲಕರು, ಮೈಸೂರು ಜಿಲ್ಲೆ ತಾಲೂಕು ಕಾರ್ಯದರ್ಶಿಗಳಾದ ಚದರಹಳ್ಳಿ ಸಂಪತ್ತು, ಜಯಶೇಖರಪ್ಪ, ಮಹೇಶ್, ಗುರುಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಅವರು ಮೃತಪಟ್ಟಿರುತ್ತಾರೆ. ಮತ್ತು ಮೃತಪಟ್ಟಾದ್ಮೇಲೆ ಏನಾಗಿದೆ ಸರ್ ಅಂದ್ರೆ, ಇವಾಗ ಸುತ್ತಮುತ್ತ ಗ್ರಾಮಸ್ಥ ಅಂದ್ರೆ ಅಕ್ಕಪಕ್ಕ ಗ್ರಾಮಕ್ಕೆ ತುಂಬಾ ಭಯವಾಗ್ತಾ ಇದೆ. ಭಯ ಅಂದ್ರೆ ಅಷ್ಟಿಷ್ಟಲ್ಲ. ಮತ್ತೆ ರೈತರು ತಮ್ಮ ಜಮೀನಲ್ಲಿ ಕೃಷಿ ಕಾರ್ಯ ಮಾಡಲು ಟೈಮು ಅಥವಾ ಬೆಳಗ್ಗೆ ಟೈಮು ತಿರುಗಾಡಲು ರಸ್ತೆಗಳಲ್ಲೂ ಭಾರಿ ತೊಂದರೆ ಆಗ್ತಾ ಇದೆ. ಆದ್ರೆ ಏನಾಗಿದೆ ಅಂದ್ರೆ, ಬೆಟ್ಟದಲ್ಲಿ ಇತ್ತೀಚಿನ ನೆನ್ನೆ ಸೋಮವಾರ ಅರಣ್ಯ ಇಲಾಖೆ ಒಂದು ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಏನಂತ, ಚಿರತೆ ನರಹಂತಕ ಚಿರತೆಯನ್ನ ಸೆರೆ ಹಿಡಿಬರ್ಬಾರ್ದು, ದಯಮಾಡಿ ಬೆಟ್ಟಕ್ಕೆ ಯಾವ ಭಕ್ತಾದಿಗಳು ಬರಬಾರ್ದು, ಮತ್ತೆ ತೊಂದರೆ ಆಗುತ್ತೆ ಇದರಿಂದ ಅಂತ ಸಾರ್ವಜನಿಕರಲ್ಲಿ ಜನ ಪ್ರವೇಶಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿರ್ತಾರೆ. ಆದ್ರೆ ಈ ಪೂಜಾರಿಗಳು ಏನ್ ಮಾಡಿದ್ರೆ, ಕೆಲವರು ಕಾರ್ತಿಕ ಸೋಮವಾರದಿಂದ ಹಣದಾಸೆಯಿಂದ ತಮ್ಮ ಬೇಕಾದಂತ ಭಕ್ತಾದಿಗಳಿಗೆ ಪೂಜೆ ಮಾಡ್ತೀವಿ ಅಂತ ಹೇಳಿ ನನ್ನ ಕರೆಸಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ವಿಎ ಮತ್ತೆ ಸಂಬಂಧಪಟ್ಟ ಗುಮಾಸ್ತರಿಗೆ ತಿಳಿಸಿ ಅರಣ್ಯ ಇಲಾಖೆಯವರು ತಿಳಿಸ್ತಾವ್, ಇಮಿಡಿಯೇಟ್ ಈ ತರ ಆಯ್ತದೆ, ತೊಂದರೆ ಆಗುತ್ತಾ ಅಂದಾಗ ಅದಕ್ಕೆ ಅವ್ರೇನ್ ಮಾಡಿದ್ರು, ನೋಟಿಸ್ ಸಹ ಕೊಟ್ಟಿದ್ದಾರೆ ತಾಲೂಕು ಆಡಳಿತಕ್ಕೆ. ತಾಲೂಕು ಆಡಳಿತ ಇವಾಗ ಏನಾಗಿದೆ, ಖುದ್ದಾಗಿ ಏನೋ ಪೂಜಾ ನೋಟಿಸ್ ಕೊಡು, ನೀವು ಪೂಜೆ ಮಾಡ್ಬೇಕಾದ್ರೆ ಏನೋ ಅರಣ್ಯ ಇಲಾಖೆಯವರಿಗೆ ತಿಳಿಸಿ ಒಂದು ಟೈಮ್ ತಗೋಬೇಕು ಅವರಿಂದ. ಏನೋ ಇಂಥ ಟೈಮ್ ಹೋದಾಗ ಜೊತೆ ಪೂಜೆ ಮಾಡ್ಕೊಂಡು ಬರ್ಬೇಕು. ಮತ್ತೆ ಏನಾಗಿದೆ ಅಂದ್ರೆ ಸರ್, ಈಗ ಅಲ್ಲಿ ಸಾಮಾನ್ಯ ಪರಿಹಾರ ಹಣ ಬಂದಾಗ ಅರಣ್ಯ ಇಲಾಖೆಯವರು ಕಾನೂನು ರೀತಿಯಲ್ಲಿ ಸ್ವಲ್ಪ ಪರಿಹಾರ ಕೊಟ್ಟಿದ್ದಾರೆ. ಆದ್ರೆ ನಾವು ಕೇಳ್ತಾ ಇರೋದೇನೆ, ಹಾಸನದಲ್ಲಿ ಮೊನ್ನೆ ದಾಳಿ ಆಯ್ತು, ಆನೆ ದಾಳಿಯಿಂದ. ಅಲ್ಲೇನ್ ಮಾಡಿದ್ರೆ, ಉಸ್ತುವಾರಿ ಸಚಿವರಾದ ಮತ್ತು ಕುಟುಂಬ ಸದಸ್ಯರಿಗೆ ಕೆಲಸದ ಪರಿಹಾರವನ್ನು ಕೊಡ್ಸವ್ರ. ಇಲ್ಲಿ ನಮ್ಮ ಶಾಸಕರು ಸಹ ಅವತ್ತು ಏನ್ ಬಂದು ತೀರೋ ದಿವಸ ಸಹಾಯ ಮಾಡಿ ಮತ್ತು ಹೆಚ್ಚಿನ ಪರಿಹಾರವನ್ನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕೂಡಲೇ ಅದು ಆಗ್ಬೇಕು. ಏನೋ ಪರಿಹಾರ ಆ ಕುಟುಂಬಕ್ಕೆ ಹೆಚ್ಚಿಗೆ, ಬಡ ಕುಟುಂಬ ಅದಕ್ಕೇನ ಪರಿಹಾರ ಹೆಚ್ಚಿಗೆ ಕೊಡಬೇಕು. ಮತ್ತೆ ಸರ್ಕಾರದಿಂದ ಕೆಲಸ ಕೊಡೋ ಭರವಸೆ ಆಗಬೇಕು. ಯಾಕಂದ್ರೆ ತೀರಾ ಬಡ ಕುಟುಂಬ, ಜಮೀನಿಲ್ಲ, ಪಾಪ ಅವರ ತಂದೆ ತಾಯಿಗಳು ನಿರ್ಗತಿಕರು. ಯಾವ ರೀತಿ ನಿರ್ಗತಿಕರು ಅಂದ್ರೆ, ಆ ಹುಡುಗ ಅವ್ರ ತಾಯಿ ಗಾರ್ಮೆಂಟ್ಸ್ ಹೋಗ್ತಾ ಇದ್ರು, ಗಾರ್ಮೆಂಟ್ಸ್ ಇಂದ ಅವ್ರ ತಾಯಿ ಬರಗಂಟ ಸ್ಕೂಲ್ ಶಾಲೆಯಿಂದ ಬಂದು ತಲೆ ತಗ್ಗಿಸೋದಾಗಿದೆ. ಅವರನ್ನು ಯಾವ ರೀತಿ ಕಾನೂನು ತರಬೇಕು ಅಂದ್ರೆ, ಏನ್ ಫಾರಿನಲ್ಲಿ ಇವತ್ತು ಕಾನೂನು ಇದೆ, ಗುಂಡು ಹೊಡಿಬೇಕು, ಇಲ್ಲ ನಡುಬೀದಿನ ಕಲ್ಲೋಡು ಸಾಯಿಸಬೇಕು, ಆ ರೀತಿ ಕಾನೂನು ಆಗಬೇಕು. ಅಯೋಗ್ಯರಿಗೆ 16 ಹೆಣ್ಣು ಮಕ್ಕಳನ್ನ ತನ್ನ ಜ್ವಾಲಪಡಿಸ್ಕೊಳ್ಳೋದ್ರ ಅಸಹ್ಯವಾಗುತ್ತೆ. ಈ ಬಂಡೆ ಗವಿ ಮಾಡ್ತಾರ, ಅದು ಸಹ ವಿಷಾದಕರ. ಆ ಹುಡುಗಿ ಮಾಡೋದು 15 ಸ್ವಾಮೀಜಿ ಅಂದ್ರ 15-20 ಸ್ವಾಮೀಜಿಗಳು ತಾನು ಬಲೆ ಬಿಡಿಸ್ಕೊಂಡ್ರಲ್ಲ ಅಂದ್ರ ಎಂತ ಶಿಕ್ಷೆ ಆಗಬೇಕು. ಮತ್ತೆ ಈ ಕುಟುಂಬಕ್ಕೆ ಏನು ಎಂಎಲ್ಎ ಕೊಟ್ಟಿದ್ದೀವಿ ಅದಕ್ಕೆ ಹೇಳಿದ್ವು, ಆ ಗುರು ಸ್ವಾಮೀಜಿ ಅಂತ ಹೇಳಿಲ್ಲ. ಎಷ್ಟು ಸ್ವಾಮಿ ಮಾಡ್ಕೊಂಡಿದ್ದಾರೆ. ಯಾಕೆ ಬಡವರು ನಿಮ್ ಕಾಣಲ್ವಾ? ನಿಮ್ ಹಣದವರೇ ಬೇಕಾ? ಒಬ್ಬ ಕೂಲಿ ಕಾರ್ಮಿಕ ಬಡವ ಬೆಳಿಬೇಕಾದ್ರೆ ಭೂಮಿಲಿ ಕಷ್ಟ ಬಿದ್ದು ಬೆಳೆದ್ರೆ, ಇವತ್ತು ಕೋಟಿ ವಿದ್ಯೆಗಳಲ್ಲಿ ಬೇಡಿ ವಿದ್ಯೆ ಮೇಲೆ ಅಂತ ಅನ್ನ ತಿನ್ಬೇಕಾರ. ಇವತ್ತು 130 ಕೋಟಿ ಜನ ಅನ್ನ ತಿಂತಾ ಇದ್ರೆ ಅಂತ ರೈತ ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಜೈ ಕಿಸಾನ್. ಇವತ್ತು ಭ್ರಷ್ಟಾಚಾರ ನಲ್ಗೋಗಿವಿ. ಇವತ್ತು ಸತ್ತೋದ್ರು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಬರಲಿಲ್ಲ ಅಂದ್ರೆ ಅದನ್ನ ನಾವು ಖಂಡಿಸ್ತೀವಿ, ಅವ್ರು ಉಗ್ರ ಹೋರಾಟ ಮಾಡ್ತೀವಿ ಅವ್ರ ವಿರುದ್ಧ.